ಲೌಡ್ ಸ್ಪೀಕರ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇದೆ. ಇದೇ ಆದೇಶವನ್ನು ನಾವು ಎಲ್ಲ ಮಸೀದಿಗಳಿಗೆ ಕಳುಹಿಸಿದ್ದೇವೆ. ಈ ಬಗ್ಗೆ ಸಮುದಾಯದ ಒಳಗೆ ಚರ್ಚೆ ಶುರುವಾಗಿದೆ. ಸಿದ್ಧಲಿಂಗ ಸ್ವಾಮೀಜಿ, ತರಳಬಾಳು ಸ್ವಾಮೀಜಿ ಜೊತೆ ಚರ್ಚೆಯನ್ನ ಮಾಡಿದ್ದೇವೆ. ಕೋರ್ಟ್ ಆದೇಶ ಪಾಲನೆ ಆದರೆ ನಮಗೆ ತೊಂದರೆ ಆಗುತ್ತದೆ ಎಂದು ಸ್ವಾಮೀಜಿಗಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದು ರಾಜ್ಯ ವಕ್ ಮಂಡಳಿ ಅಧ್ಯಕ್ಷ ಮೌಲಾನಾ ಸಾಫಿ ಸಾಅದಿ ಹೇಳಿಕೆಯನ್ನ ನೀಡಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬೆಳಗ್ಗಿನ ಪ್ರಾರ್ಥನೆಯ ಬಗ್ಗೆ ವಕ್ ಬೋರ್ಡ್ ನಿರ್ಧಾರ ಮಾಡಲ್ಲ. ಆಜಾನ್ ಶರಿಯತ್ನ ವಿಚಾರ ಉಲಾಮಗಳು, ಧಾರ್ಮಿಕ ಮುಖಂಡರ ಅಭಿಪ್ರಾಯ ಹೇಳಬೇಕು. ಬೆಂಗಳೂರಲ್ಲಿ ಒಗ್ಗಟ್ಟಿನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕರಾವಳಿ ಭಾಗದ ಉಲಾಮಗಳು ಸಭೆಯನ್ನ ಸೇರಿ ತೀರ್ಮಾನ ತೆಗೆದುಕೊಳ್ತಾರೆ. 2 ದಿನದಲ್ಲಿ ಕರಾವಳಿ ಭಾಗದ ಉಲಾಮಗಳ ಸಭೆ ನಡೆಯಲಿದೆ ಎಂದ ಅವರು, ಭಾರತದ ಮುಸಲ್ಮಾನರು ಕೋರ್ಟ್ ತೀರ್ಪು ಗರಿಷ್ಠ ಪಾಲನೆ ಮಾಡ್ತಾರೆ. ನಮ್ಮಿಂದ ಯಾವುದೇ ಗೊಂದಲಗಳು ಆಗದ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದರು. ಕರ್ನಾಟಕದ ಮದರಾಸದಲ್ಲಿ ರಾಷ್ಟ್ರಗೀತೆಗೆ ಹಿಂದೂ ಸಂಘಟನೆಗಳ ಒತ್ತಾಯ ಮಾಡ್ತಾ ಇವೆ. ರಾಷ್ಟ್ರಗೀತೆಗಿಂತ ದೊಡ್ಡದು ಯಾವುದೂ ಇಲ್ಲ. ನೀನು ಜನ್ಮ ಪಡೆದ ರಾಷ್ಟ್ರವನ್ನ ಪ್ರೀತಿಸು ಎಂದು ಇಸ್ಲಾಂ ಹೇಳುತ್ತದೆ. ಎಲ್ಲ ಮುಸಲ್ಮಾನ ಮಕ್ಕಳು ರಾಷ್ಟ್ರಗೀತೆಯನ್ನ ಕಡ್ಡಾಯವಾಗಿ ಹಾಡಲೇಬೇಕು, ಕಡ್ಡಾಯವಾಗಿ ಇದನ್ನು ಪಾಲನೆ ಮಾಡಲೇಬೇಕು ಎಂದು ಸೂಚನೆಯನ್ನು ನೀಡಿದ್ದೇನೆ. ವಕ್ ಮಂಡಳಿಯ ಸಭೆ ಮೇ 25ರಂದು ನಡೆಯಲಿದೆ. ಈ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಬಗ್ಗೆ ಯಾರೂ ಅಭಿಯಾನ ಮಾಡಬೇಕಾಗಿಲ್ಲ. ಯಾರು ಯಾರ ಮೇಲೆ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಅಭಿಯಾನ ಮಾಡುವವರಿಗೆ ರಾಷ್ಟ್ರ ಪ್ರೇಮದ ಗಂಭೀರತೆ ಎಷ್ಟಿದೆ ಗೊತ್ತಿಲ್ಲ. ಸಿಂದಗಿಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿದವರು ಈಗ ರಾಷ್ಟ್ರ ಪ್ರೇಮದ ಪಾಠವನ್ನು ಮಾಡ್ತಾ ಇದ್ದಾರೆ ಎಂದು ಸಾಅದಿ ವ್ಯಂಗ್ಯ ಮಾಡಿದರು. ಕಮ್ಯುನಿಟಿಯಲ್ಲಿ ದೊಡ್ಡ ಒಂದು ಚರ್ಚೆ ನಡೆಯಿತು. 10 ಗಂಟೆಯಿಂದ 6 ಗಂಟೆ ನೀವು ಮೈಕ್ ವಿಚಾರ ಹೇಳಿದರೆ ನಮಗೆ ಬೆಳಗಿನ ಜಾವದ ಅಂದರೆ ಫಜರ್ ನಮಾಜಿನ ಆಜಾನಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಒಂದು ಚರ್ಚೆ ನಡೆದಾಗ 17 ಮಾರ್ಚ್ 2021ಕ್ಕೆ ನಾವು ತುರ್ತು ಸಭೆ ಸೇರಿ ಮತ್ತೊಂದು ಸರ್ಕ್ಯುಲರ್ ಕಳಿಸಿದ್ದೀವಿ. ಆ ಸರ್ಕ್ಯುಲರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, 17 ಮಾರ್ಚ್ 2021ಕ್ಕೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 75 ಡೇ ಟೈಮು, ಅದೇ ರೀತಿಯಲ್ಲಿ ನೈಟ್ ಟೈಮಲ್ಲಿ 70, ಕಮರ್ಷಿಯಲ್ ಏರಿಯಾದಲ್ಲಿ 65 ಡೇ ಟೈಮ್, 55 ನೈಟ್ ಟೈಮು, ರೆಸಿಡೆನ್ಷಿಯಲ್ ಏರಿಯಾ 55 ಡೇ ಟೈಮ್, 45 ನೈಟ್ ಟೈಮ್, ಸೈಲೆನ್ಸ್ ಝೋನ್ 50 ಇದು ಡೇ ಟೈಮು, 40 ನೈಟ್ ಟೈಮಲ್ಲಿ ಡೆಸಿಬಲ್ ಎಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕು. ಡೇ ಟೈಮ್ ಯಾವುದು ಅಂತಲೂ ನಾವು ಕೊಟ್ಟಿದ್ದೀವಿ, ನೈಟ್ ಟೈಮ್ ಯಾವುದು ಅಂತಲೂ ಕೊಟ್ಟಿದ್ದೀವಿ. ಆದ್ದರಿಂದ ಈ ಅಜಾನ್ ವಿಚಾರ ಆಗಿದೆ. ಈಗ ಬೆಳಗಿನ ಜಾವದ ಅಜಾನಿಗೆ ಚರ್ಚೆ ನಡೀತಾ ಇರುವುದು. ನಾನು ಹಲವಾರು ಸ್ವಾಮೀಜಿಗಳೊಂದಿಗೂ ಈಗಾಗಲೇ ಮಾತಾಡಿದ್ದೆ. ಕಳೆದ 10-15 ದಿವಸಗಳಿಂದ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು, ಅದೇ ರೀತಿಯಲ್ಲಿ ನಮ್ಮ ತರಳುಬಾವಿ ಸ್ವಾಮೀಜಿಗಳು, ನಮ್ಮ ಬಿಜಾಪುರದ ಸ್ವಾಮೀಜಿಗಳೊಂದಿಗೆಲ್ಲ ಚರ್ಚೆ ಮಾಡಿದೆ. ಅವರು ಹೇಳಿದರು, ಅಜಾನಿಗೆ ಮಾತ್ರ ಅಲ್ಲ, ನಮ್ಮ ಪೂಜಾ ಕಾರ್ಯಕ್ರಮಗಳಿಗಂತೂ ತುಂಬ ಈ ವಿಚಾರವಾಗಿ ಹೇಗೆ ಇದನ್ನು ಫಾಲೋಅಪ್ ಮಾಡಬೇಕು ಎಂಬ ಒಂದು ಆತಂಕ ನಮ್ಮಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಒಂದು ಮೀಟಿಂಗ್, ಒಂದು ಉಲಮಾಗಳ ಒಂದು ಮೀಟಿಂಗ್ ನಡೆಯಿತು. ಅದರಲ್ಲಿ ರಾಜಕೀಯ ನಾಯಕರಿದ್ದರು. ನಾನು ಆ ಕಾರ್ಯಕ್ರಮದಲ್ಲಿ ಆ ಮೀಟಿಂಗಲ್ಲಿ ಭಾಗವಹಿಸಿದ್ದೆ. ಹಲವಾರು ಅಭಿಪ್ರಾಯಗಳೆಲ್ಲ ಬಂದಿದೆ. ಈಗಾಗಲೇ ಅದರ ನಂತರ ಸುಪ್ರೀಂ ಕೋರ್ಟಿನ ಈ ಜಡ್ಜಿಮೆಂಟನ್ನು ಫಾಲೋಅಪ್ ಮಾಡ್ತಾ ಇಲ್ಲ ಯಾವುದೇ ಧಾರ್ಮಿಕ ಕೇಂದ್ರಗಳು ಎಂಬುದನ್ನು ಈಗಾಗಲೇ ಮಾಡ್ತಾ ಇಲ್ಲ ಎಂಬ ಒಂದು ಕಂಪ್ಲೇಂಟ್ ಬಂದ ನಂತರ ಈಗಾಗಲೇ ಸರ್ಕಾರ ಒಂದು ಆದೇಶವು ಹೊರಡಿಸಿದೆ. ಆ ಆದೇಶದಲ್ಲೂ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಲಾಗಿದೆ. ಈಗ ಇರುವಂಥ ವಿಚಾರ 10 ಗಂಟೆಯಿಂದ 6 ಗಂಟೆ ಮಿಕ್ಕಿದಂಥ ನಮ್ಮ ಅಜಾನಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಆ ಬೆಳಗಿನ ಆ ಒಂದು ಪ್ರಾರ್ಥನೆಗಿರುವಂಥ ಅಜಾನ್ ಏನು ಮಾಡೋದು ಎಂಬ ಚರ್ಚೆಗಳು ಈಗಾಗಲೇ ಧಾರ್ಮಿಕ ನಾಯಕರಿಗೆ ಬಿಟ್ಟಿದ್ದೀವಿ.